ವೀಕ್ಷಕರೇ ನಮಸ್ಕಾರ. ಚುಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ಅರ್ಪಿಸುವ ದಂತ ವೈದ್ಯರೊಂದಿಗೆ ಸಂವಾದ ಕಾರ್ಯಕ್ರಮ. ಈ ವಿಷಯದಲ್ಲಿ ನಮಗೆ ಡಾಕ್ಟರ್ ಮುರಳಿ ಮೋಹನ್ ಚುಂತಾರರವರು ದಂತ ಆರೋಗ್ಯದ ಬಗ್ಗೆ ಆರೋಗ್ಯಕರ ಚರ್ಚೆಯನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ನಮ್ಮ ಜೊತೆಯಲ್ಲಿ. ಸೊ ಇವತ್ತು ಕೂಡ ವಿಷಯದಲ್ಲಿ ಮಾಹಿತಿ ಕೊಡ್ತಾ ಇದ್ದಾರೆ. ಇವತ್ತು ನಾವು ಅವರ ಜೊತೆಯಲ್ಲಿ ಒಂದು ಪ್ರಮುಖ ವಿಷಯವನ್ನು ಇಟ್ಟಿದ್ದೇವೆ, ಶುಷ್ಕ ಬಾಯಿ ಅಂದರೆ ಡ್ರೈ ಮೌತ್ ಅಂತ. ಸೊ ಡ್ರೈ ಮೌತ್ ಅಂದರೆ ಏನಿದು ಅಂದರೆ ನಾವು ಆಗಾಗ ನಮ್ಮ ನಿತ್ಯ ಜೀವನದಲ್ಲೂ ಕೂಡ ಕಾಣ್ತಾ ಇರ್ತೇವೆ. ಇದನ್ನು ವಿಶೇಷ ರೋಗವೋ ಅಥವಾ ಇದು ಸಾಮಾನ್ಯ ಸ್ಥಿತಿಯೋ ತಿಳಿಯುವ ಒಂದು ಉತ್ಸುಕತೆ ನನಗಿದೆ. ಏನಿದು ಶುಷ್ಕ ಬಾಯಿ? ನೋಡಿ, ಡ್ರೈ ಮೌತ್, ಬಾಯಿ ಒಣಗುವುದು ಅಂತ ನಾವು ಹೇಳ್ತೇವೆ ನಮ್ಮ ಆಡು ಭಾಷೆಯಲ್ಲಿ. ಬಾಯಿ ಒಳಗಡೆ ಹಲವಾರು ಜೊಲ್ಲು ರಸಗ್ರಂಥಿಗಳಿದೆ, ಚಿಕ್ಕ ಚಿಕ್ಕ ಜೊಲ್ಲು ರಸಗ್ರಂಥಿಗಳಿದೆ. ಮೇಜರ್ ಸಲೈವರಿ ಗ್ಲ್ಯಾಂಡ್ಸ್ ಅಂತ ಇದೆ. ಅದರ ಮುಖಾಂತರ ಜೊಲ್ಲು ರಸ ಉತ್ಪತ್ತಿ ಆಗ್ತಾನೆ ಇರ್ತದೆ. ಈ ಜೊಲ್ಲು ರಸ ಉತ್ಪತ್ತಿ ಆಗುವಾಗ ನಮಗೆ ಮಾತಾಡಲಿಕ್ಕೆ ಬಾಯಿಯ ಒಳಗಿನ ಎಲ್ಲ ಇದು ನಮ್ಮ ಚರ್ಮಕ್ಕೆ ಒಳಗಿನ ಭಾಗಕ್ಕೆ ಲುಬ್ರಿಕೇಶನ್ ಆಗ್ತದೆ. ಮಾತಾಡುವಾಗ ಯಾವುದೇ ತೊಂದರೆ ಆಗೋದಿಲ್ಲ. ಮತ್ತು ಅಗಿಲಿಕೆ, ಜಗಿಲಿಕೆ, ಜೀರ್ಣಕ್ಕೆ ಪೂರಕವಾದಂಥ ಸಲೈವಗಳನ್ನು ಕೊಡುತ್ತದೆ. ಇದು ನಿರಂತರವಾಗಿ ಈ ಸಲೈವ ಪ್ರೊಡಕ್ಷನ್ ಆಗ್ತಾ ಇರ್ತದೆ. ಅದು ಕಡಿಮೆ ಆದಾಗ ಉಂಟಾಗುವಂತಹ ಒಂದು ರೋಗದ ಸ್ಥಿತಿಯನ್ನು ನಾವು ಶುಷ್ಕ ಬಾಯಿ, ಡ್ರೈ ಮೌತ್. ಇದು ರೋಗ ಅಲ್ಲ, ಹಲವಾರು ರೋಗಗಳಲ್ಲಿ ಇದೊಂದು ರೋಗದ ಲಕ್ಷಣ ಆಗಿರ್ತದೆ. ಈ ರೀತಿ ಬಾಯಿಯಲ್ಲಿ ಜೊಲ್ಲು ರಸ ಉತ್ಪಾದನೆ ಕಡಿಮೆ ಆದಾಗ ಆಗುವಂಥ ಒಂದು ಕಂಡೀಷನ್ಗೆ ನಾವು ಡ್ರೈ ಮೌತ್ ಅಥವಾ ಶುಷ್ಕ ಬಾಯಿ ಅಂತ ಹೇಳ್ತೇವೆ. ಅಂದರೆ ನಮಗೆ ಜೊಲ್ಲು ರಸ ಅಂದರೆ ಹೇಗೆ ಉತ್ಪನ್ನ ಆಗ್ತದೆ ಮತ್ತು ಯಾಕೆ ಉತ್ಪನ್ನ ಆಗೋದು, ಇದರ ಅವಶ್ಯಕತೆ ಏನಿದೆ ಇಲ್ಲ? ನೋಡಿ, ನಾವು ತಿನ್ನುವ ಆಹಾರ, ಇಮ್ಯಾಜಿನ್ ನಮ್ಮ ಬಾಯಿನಲ್ಲಿ ಏನು ಜೊಲ್ಲು ರಸ ಇಲ್ಲದಿದ್ದರೆ ನಾವು ಏನು ಆಹಾರ ತಿಂತೀವೋ ಅದ್ರ ಜೊತೆ ನಾವು ನೀರು ಕುಡಿಬೇಕಾಗುತ್ತದೆ. ನಾವು ಆಹಾರ ತೆಗೆದುಕೊಂಡಾಗ, ಸಾಲಿಡ್ ಆಹಾರ ತೆಗೆದುಕೊಂಡಾಗ ಅದನ್ನು ಪಚನ ಕ್ರಿಯೆ ಅಂತ ನಾವೇನು ಹೇಳ್ತೇವೆ. ನೇರವಾಗಿ ಬಾಯಿಗೆ ಹಾಕಿದಾಗ ಅದು ನೇರವಾಗಿ ನಮ್ಮ ಜಠರಕ್ಕೆ ಹೋಗುವುದಿಲ್ಲ, ಹೊಟ್ಟೆಗೆ ಹೋಗುವುದಿಲ್ಲ. ನಾವು ಬಾಯಿನಲ್ಲಿ ಹಲ್ಲುಗಳಿಂದ ಜಗಿತೇವೆ. ಅದನ್ನು ನಮ್ಮ ಸಲೈವದಿಂದ ಅದನ್ನು ಆಹಾರವನ್ನು ತುಂಡು ತುಂಡು ಮಾಡಿ ಅದರ ಜೊತೆ ಮಿಕ್ಸ್ ಮಾಡಿ ಆಮೇಲೆ ನಮ್ಮ ಹೊಟ್ಟೆಗೆ ಹೋಗುವಂಥದ್ದು. ಈ ಸಲೈವದಲ್ಲಿ ಸಲೈವರಿ ಅಮೈಲೇಸ್ ಅಂತೇಳಿ ಒಂದು ಕಿಣ್ವ ಇರುತ್ತದೆ. ಜೀರ್ಣಕ್ಕೆ ಪೂರಕವಾದಂಥ ಈ ಆಹಾರ ಜೀರ್ಣ ಆಗಲಿಕ್ಕೆ ಬೇಕಾದಂಥ ಎಂಜೈಮ್ಗಳನ್ನು, ಕಿಣ್ವಗಳು ನಮ್ಮ ಜೊಲ್ಲು ರಸದಲ್ಲಿ ಇರ್ತದೆ. ಮತ್ತು ಈ ಆಹಾರ ಪಚನ ಕ್ರಿಯೆಗೆ ಬೇಕಾದ ಸರಿಯಾದ ಮೂಮೆಂಟ್, ಸಾಲಿಡನ್ನು ನಾವು ತಗೊಂಡಾಗ ಅದು ನೇರವಾಗಿ ಹೊಟ್ಟೆ ಒಳಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದು ಸರಿಯಾದ ಮೂಮೆಂಟ್ ಆಗಬೇಕಾದ್ರೆ ಅದಕ್ಕೆ ಲಿಕ್ವಿಡ್ ಸೇರಬೇಕು. ಸೊ ಈ ಸಲೈವವನ್ನು ನಮ್ಮ ದೇಹದಲ್ಲಿ ಈ ಪೆರೋಟಿಡ್ ಗ್ಲ್ಯಾಂಡ್ ಅಂತ ಇದೆ, ಕಿವಿ ಹತ್ತಿರ 2 ಜೊಲ್ಲು ರಸ ಗ್ರಂಥಿಗಳು ದೊಡ್ಡದಾಗಿದೆ. ಮತ್ತು ಸಬ್ಮ್ಯಾಂಡಿಬುಲರ್ ಗ್ಲ್ಯಾಂಡ್ ಅಂತೇಳಿ ಈ ಕೆಳಗಿನ ದವಡೆಯ ಕೆಳಭಾಗದಲ್ಲಿ, ಮತ್ತು ಸಬ್ಲಿಂಗ್ವಲ್ ಗ್ಲ್ಯಾಂಡ್ ಅಂತೇಳಿ ನಾಲಿಗೆ ಕೆಳಭಾಗದಲ್ಲಿ ಇರುವಂತಹ ಜೊಲ್ಲು ರಸ ಗ್ರಂಥಿಗಳು, 3 ಪೇರ್ಗಳಿರ್ತದೆ. ಇದರಿಂದ ನಿರಂತರವಾಗಿ ಜೊಲ್ಲು ರಸ ಉತ್ಪತ್ತಿ ಆಗ್ತಾ ಇರ್ತದೆ. ಅದರ ಜೊತೆಗೆ ಚಿಕ್ಕ ಪುಟ್ಟ ಮೇಲ್ಗಡೆ ಅಂಗಳದಲ್ಲಿ ಮತ್ತು ನಾಲಿಗೆಯ ಸುತ್ತ ಮತ್ತು ಹಿಂಭಾಗದಲ್ಲಿ, ಕೆನ್ನೆಯ ಹಿಂಭಾಗದಲ್ಲಿ ಚಿಕ್ಕ ಜೊಲ್ಲು ರಸ ಗ್ರಂಥಿಗಳು ಇರ್ತದೆ. ಇದರಿಂದ ಕಡಿಮೆ ಪ್ರಮಾಣದಲ್ಲಿ ಜೊಲ್ಲು ರಸ ಉತ್ಪತ್ತಿ ಆಗ್ತದೆ. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ದಿನವೊಂದರಲ್ಲಿ 1.5ರಿಂದ 2 ಲೀಟರ್ನಷ್ಟು ಜೊಲ್ಲು ರಸ ನಿರಂತರವಾಗಿ ಉತ್ಪತ್ತಿ ಆಗ್ತಾ ಇರ್ತದೆ. ನಾವು ಮಾತಾಡಬೇಕಾದ್ರೆ ಬಾಯಿ ಡ್ರೈ ಆಗಿದ್ದರೆ ನಮಗೆ ಮಾತಾಡಲಿಕ್ಕೆ ತೊದಲ್ದಾಗ ಆಗತ್ತೆ, ನಾಲಿಗೆ ಸರಿಯಾಗಿ ಹೊರಡುವುದಿಲ್ಲ. ಸೊ ನಾವು ಮಾತಾಡಲಿಕ್ಕೆ, ನಾವು ಜಗಿಲಿಕ್ಕೆ ಮತ್ತು ಯಾವುದೇ ರೀತಿಯ ಪ್ರಕ್ರಿಯೆ ಬಾಯಲ್ಲಿ ನಡಿಬೇಕಾದ್ರೆ ಜೊಲ್ಲು ರಸ ಅತಿ ಅಗತ್ಯ, ಜೀರ್ಣ ಪ್ರಕ್ರಿಯೆಗೂ ಅಗತ್ಯ. ಈ ರೀತಿ ಈ ಸಲೈವರಿ ಗ್ಲ್ಯಾಂಡ್ಗಳು, ಈ ಜೊಲ್ಲು ರಸ ಗ್ರಂಥಿಗಳು ನಿರಂತರವಾಗಿ 2 ಲೀಟ್ರ್, 1.5ರಿಂದ 2 ಲೀಟ್ರು, ಅದು ವ್ಯಕ್ತಿಯಿಂದ ವ್ಯಕ್ತಿಗೆ, ಸಣ್ಣ ಮಕ್ಕಳಲ್ಲಿ ಜಾಸ್ತಿ ಇರ್ಬೋದು ಅಥವಾ ಕೆಲವೊಂದು ಕಂಡೀಷನ್ಗಳಲ್ಲಿ ಜಾಸ್ತಿ ಇರ್ತದೆ. ನಾವು ಆಹಾರ ತೆಗೆದುಕೊಳ್ಳೋ ಸಮಯದಲ್ಲಿ ಜೊಲ್ಲು ರಸ ಜಾಸ್ತಿ ಬರ್ತದೆ. ನಾವು ಫಾರ್ ಎಕ್ಸಾಂಪಲ್ ಒಂದು ಲಿಂಬೆಹಣ್ಣು, ಸಿಟ್ರಸ್ ಫ್ರೂಟನ್ನು ಬಾಯಿಗೆ ಹಾಕಿದ ಕೂಡಲೇ ಜೊಲ್ಲು ರಸ ಜಾಸ್ತಿ ಬರ್ತದೆ. ನಾವು ಆಹಾರವನ್ನು ನೋಡಿದ ಕೂಡಲೇ ಬಾಯಿನಲ್ಲಿ ಜೊಲ್ಲು ರಸ ಜಾಸ್ತಿ ಬರ್ತದೆ. ಅದು ಒಂದು ನೇರವಾದಂತಹ ಬ್ರೈನಿಗೆ ಕನೆಕ್ಷನ್ ಇದೆ. ಆಹಾರ ತಿನ್ನುವ ಸಮಯದಲ್ಲಿ ಜೊಲ್ಲು ರಸ ಉತ್ಪತ್ತಿ ಜಾಸ್ತಿ ಆಗ್ತದೆ, ರಾತ್ರಿ ಮಲಗಿದಾಗ ಕಡಿಮೆ ಆಗ್ತದೆ. ಒಟ್ಟಿನಲ್ಲಿ ದಿನಕ್ಕೆ 2 ಲೀಟರ್ನಷ್ಟು ಜೊಲ್ಲು ರಸ ಉತ್ಪತ್ತಿ ಆಗ್ತದೆ. ಇದು ನಮ್ಮ ದೇಹಕ್ಕೆ ಅತಿ ಅವಶ್ಯಕ. ನಮ್ಮ ಆರೋಗ್ಯವಂತ ಪಚನ ಕ್ರಿಯೆಗೆ ಹಾಗೂ ಮಾತಾಡಲಿಕ್ಕೆ, ಕಮ್ಯುನಿಕೇಟ್ ಮಾಡಲಿಕ್ಕೆ ಎಲ್ಲ ರೀತಿಗೂ ಅತಿ ಅವಶ್ಯಕ. ಸೊ ಇದು ಒಂದು ದೇವರು ಕೊಟ್ಟಂಥ ಒಂದು ವರ ಅಂತ ನಾವು ಹೇಳ್ಬೋದು. ಹೌದು, ನಮಗೆ ಜೊಲ್ಲು ರಸ ಬೇಕು, ಬರ್ತಾ ಇದೆ. ಹೌದು, ನಮಗೆ ಒಮ್ಮೊಮ್ಮೆ ಅದು ಬರುವುದಿಲ್ಲ ಅಥವಾ ಬಾಯಿ ಒಣಗಿ ಇರ್ತದೆ, ಯಾಕೆ ಅನ್ನುವಂಥ ಪ್ರಶ್ನೆ ಬರ್ತದೆ ಮತ್ತೆ ನಮಗೆ. ಹೌದು, ಇದಕ್ಕೆ ಹಲವಾರು ಕಾರಣಗಳಿದೆ. ಡ್ರೈ ಮೌತ್ ಅಂತ ಹೇಳೋದು ಒಂದು ಹಲವಾರು ರೋಗಗಳ ಲಕ್ಷಣ. ಕೆಲವೊಂದು ಔಷಧಿಗಳಿಂದಲೂ ಆಗ್ತದೆ. ಕೆಲವೊಂದು ಔಷಧಿ ತಗೊಂಡಾಗ
ಡೈರೆಕ್ಟಾಗಿ ನಮ್ಮ ಜೊಲ್ಲು ರಸ ಗ್ರಂಥಿಗಳ ಮೇಲೆ ಆ್ಯಕ್ಟ್ ಆಗಿ ಜೊಲ್ಲು ರಸ ಉತ್ಪಾದನೆ ಆಗುವಂಥದ್ದನ್ನು ಕಡಿಮೆ ಮಾಡ್ತದೆ. ಕೆಲವೊಂದು ಔಷಧಿಗಳು ಮಾನಸಿಕ ತೊಂದರೆ ಇರುವಂತಹ ರೋಗಿಗಳಿಗೆ ಕೆಲವೊಂದು ಔಷಧಿ ಕೊಡ್ತಾರೆ ಈ ಮೆದುಳಿನ ನಿಯಂತ್ರಣಕ್ಕೆ. ಆವಾಗ ಏನಾಗ್ತದೆ, ಈ ಸಿಗ್ನಲ್ಗಳು ಬರ್ತದೆ ಮೆದುಳಿನಿಂದ ಜೊಲ್ಲು ರಸ ಗ್ರಂಥಿಗೆ ಜೊಲ್ಲು ರಸ ಉತ್ಪಾದನೆ ಮಾಡಲಿಕ್ಕೆ. ಅದು ಕಡಿಮೆ ಆದಾಗ ಜೊಲ್ಲು ರಸ ಉತ್ಪಾದನೆ ಆಗೋದಿಲ್ಲ. ಸೊ ಔಷಧಿಗಳ ಅಡ್ಡ ಪರಿಣಾಮಗಳಿಂದ ಜೊಲ್ಲು ರಸ ಉತ್ಪಾದನೆ ಕಡಿಮೆ ಆಗ್ಬೋದು. ಇನ್ನೊಂದು ಕೀಮೋಥೆರಪಿ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಬಾಯಿನಲ್ಲಿ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ, ಬಾಯಿನಲ್ಲಿ ಗೆಡ್ಡೆಗಳಾದಾಗ, ಕ್ಯಾನ್ಸರ್ ಆದಾಗ ನಾವು ಪ್ರಾಥಮಿಕವಾಗಿ ಸರ್ಜರಿ ಮಾಡಿ ಅದನ್ನು ತೆಗಿತೇವೆ. ಆ ಬಳಿಕ ಕ್ಯಾನ್ಸರ್ ಆದಾಗ ರೇಡಿಯೋಥೆರಪಿ ಕೊಡುವಂಥದ್ದು ಸಾಮಾನ್ಯ, ಕರೆಂಟ್ ಕೊಡುವುದು ಅಂತೇಳಿ ವಿಕಿರಣ ಚಿಕಿತ್ಸೆ ಅಂತ ಹೇಳ್ತೇವೆ. ಆ ರೀತಿ ಮಾಡಿದಾಗ ಈ ನಮ್ಮ ಜೊಲ್ಲು ರಸ ಗ್ರಂಥಿಗಳಿಗೆ ಹಾನಿಯಾಗಿ, ಅದರಲ್ಲಿ ಈ ಗ್ಲ್ಯಾಂಡ್ಸ್ಗಳೇನಿರುತ್ತೆ ಜೊಲ್ಲು ರಸ ಉತ್ಪಾದನೆ ಮಾಡುವಂಥ ಗ್ರಂಥಿಗಳಿಗೆ ಹಾನಿಯಾಗಿ ಜೊಲ್ಲು ರಸ ಉತ್ಪಾದನೆ ಆಗೋದು ಕಡಿಮೆ ಆಗ್ತದೆ. ಸೊ ಅದನ್ನು ರೇಡಿಯೇಷನ್ ಇಂಡ್ಯೂಸ್ಡ್ ಮ್ಯೂಕೋಸೈಟಿಸ್ ಅಂತ ಹೇಳ್ತೇವೆ. ಬಾಯಿನಲ್ಲಿ ಏನಾಗ್ತದೆ, ಸಲೈವ ಕಡಿಮೆ ಆಗ್ತದೆ. ಈ ನಮ್ಮ ಮ್ಯೂಕೋಸ ಏನಿದೆ ಬಾಯಿ ಒಳಗಿರುವಂಥದ್ದು ಅದು ತುಂಬ ಇನ್ಫ್ಲಮೇಷನ್ ಉಂಟಾಗಿ ಬಾಯಿ ಉರಿ ಉಂಟಾಗುವಂಥದ್ದು, ಅದು ಡ್ರೈ ಮೌತಿನಿಂದಲೇ ಆಗುವಂಥದ್ದು. ಸೊ ಕ್ಯಾನ್ಸರ್ ಉಂಟಾದಾಗ ಕೀಮೋಥೆರಪಿ ಔಷಧಿ ತಗೊಂಡಾಗಲೂ ಅಷ್ಟೇ ಈ ರೀತಿ ಮ್ಯೂಕೋಸೈಟಿಸ್ ಉಂಟಾಗ್ತದೆ. ರೇಡಿಯೇಷನ್ ಬಹಳ ವೆರಿ ಕಾಮನ್. ರೇಡಿಯೇಷನ್ ಮಾಡಿದಾಗ ಜೊಲ್ಲು ರಸ ಗ್ರಂಥಿಗಳಿಗೆ ಹಾನಿಯಾಗಿ ಬಾಯಿನಲ್ಲಿ ಮ್ಯೂಕೋಸೈಟಿಸ್ ಉಂಟಾಗಿ ಡ್ರೈ ಮೌತ್ ಉಂಟಾಗಿ ಬಹಳಷ್ಟು ಮಾನಸಿಕವಾದಂತಹ ಕಿರಿಕಿರಿ ರೋಗಿಗಳಿಗೆ ಉಂಟಾಗ್ತದೆ. ಈ ಕಂಡೀಷನ್ ನಾವು ಡ್ರೈ ಮೌತ್ ಅಂತ ಅಥವಾ ಶುಷ್ಕ ಬಾಯಿ ಅಂತ ಹೇಳ್ತೇವೆ. ಸೊ ಶುಷ್ಕ ಬಾಯಿ ಅಥವಾ ಬಾಯಿ ಒಣಗುವುದು, ಇದರಿಂದ ನಮಗೆ ಬೇರೆ ದೈಹಿಕ ಸಮಸ್ಯೆಗಳು ಏನಾದರೂ ಆಗ್ತವೆ ಎಂಬುದನ್ನು ತಿಳಿಯಲಿಕ್ಕೆ ಬಯಸ್ತೇನೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ವೀಕ್ಷಕರೇ, ವಿರಾಮದ ಬಳಿಕ ದಂತ ಮಂಥನ ಮುಂದುವರಿತದೆ. ನಾವು ಇವತ್ತು ಬಾಯಿ ಒಣಗುವುದು ಅಥವಾ ಶುಷ್ಕ ಬಾಯಿ ಅಥವಾ ಡ್ರೈ ಮೌತ್ ವಿಷಯದಲ್ಲಿ ಮಾಹಿತಿಯನ್ನು ಪಡಿತಾ ಇದ್ದೇವೆ. ಬಾಯಿ ಒಣಗುವುದು ಅಂದರೆ ಯಾವ ಕಾರಣಕ್ಕಾಗಿ ಬರ್ತದೆ ಅಂತ ನೀವು ಹೇಳ್ತಾ ಇದ್ದೀರಿ. ಅದರ ಜೊತೆಯಲ್ಲಿ ಸಾಮಾನ್ಯ ಕಾರಣ ಅಂದರೆ ನಾವು ಆಯಾಸಗೊಂಡಾಗ ಕೂಡ ಬಾಯಿ ಒಣಗುತ್ತದೆ. ನಿಮ್ಮ ಬಾಯಿ ಒಣಗುವುದರಿಂದ ಏನಾದರೂ ಸಮಸ್ಯೆ ಇದೆಯಾ ಅಂತ ಒಂದು ಪ್ರಶ್ನೆ. ಹೌದು, ಖಂಡಿತವಾಗಿ ಸರ್. ಬಾಯಿ ಒಣಗಿದಾಗ ಡ್ರೈ ಆದಾಗ ನಮಗೆ ಮಾತಾಡಲಿಕ್ಕೆ ತೊಂದರೆ ಆಗ್ತದೆ, ತೊದಲುವಿಕೆ ಆಗ್ತದೆ, ಮತ್ತು ಬಾಯಿನಲ್ಲಿ ಉರಿಯೂತ ಅಂತ ಹೇಳಿದ್ವಿ. ಇನ್ಫ್ಲಮೇಷನ್ ಆದಾಗ ಬಾಯಿ ಖಂಡಿತವಾಗಿ ನೋವಿನ ಭಾವನೆ ಉಂಟಾಗ್ತದೆ. ಮತ್ತು ಈ ಕೆಲವೊಮ್ಮೆ ಡೆಂಚರ್ ವೈರಸ್ ಇರ್ತದಲ್ಲ, ಅವರಿಗೆ ಇರಿಟೇಷನ್ ಆಗಿ ಮತ್ತಷ್ಟು ತೊಂದರೆಗಳಿಗೆ ಕಾರಣವಾಗ್ತದೆ. ಸೊ ಮತ್ತು ಆಬ್ವಿಯಸ್ಲಿ ನಾವು ಯಾವುದಾದ್ರು ಆಹಾರ ತೆಗೆದುಕೊಂಡಾಗ ಡ್ರೈ ಮೌತ್ ಇದ್ದರೆ ಜೀರ್ಣ ಪ್ರಕ್ರಿಯೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅದರಲ್ಲಿ ಸಲೈವದಲ್ಲಿ ಇರುವಂತಹ ಕಿಣ್ವಗಳು, ಸಲೈವರಿ ಅಮೈಲೇಸ್ ಅಂತವ ಅಥವಾ ಬೇರೆ ಬೇರೆ ರೀತಿಯ ಎನ್ಸೈಮ್ಗಳು ನಮ್ಮ ದೇಹದ ಜೀರ್ಣಕ್ರಿಯೆಗೆ ಅತಿ ಅವಶ್ಯಕ. ಅದು ಇಲ್ಲ ಅಂತ ಹೇಳಿದರೆ ಅದು ಎಂಟೈರ್ ಪ್ರೋಸೆಸ್ ಪಚನ ಕ್ರಿಯೆಗೆ ಭಾಳಷ್ಟು ತೊಂದರೆ ಆಗ್ತದೆ. ಸೊ ನಿರಂತರವಾಗಿ ಜೊಲ್ಲು ರಸ ಉತ್ಪತ್ತಿ ಆಗಲೇಬೇಕು. ಆದಾಗ ಮಾತ್ರ ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಿರ್ತದೆ. ಮಾತಾಡುವಂಥದ್ದು, ಕಮ್ಯುನಿಕೇಟ್ ಮಾಡುವಂಥದ್ದು, ತೊದಲುವಿಕೆ ಇಲ್ಲದೆ ಅಂತ ಸ್ಪಷ್ಟವಾದ ಉಚ್ಚಾರ ಬರಲಿಕ್ಕೆ ಅಥವಾ ಬಾಯಿನಲ್ಲಿ ಯಾವುದೇ ಡೆಂಚರ್ ಇದ್ದರೆ ಅದಕ್ಕೆ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಸಹ ಇದು ಅತಿ ಅಗತ್ಯ. ಇನ್ನೊಂದು ವಿಚಾರ, ಬಾಯಿನಲ್ಲಿ ದಂತಕ್ಷಯ ಆಗುವುದು ಜಾಸ್ತಿ ಆಗ್ತದೆ. ನಮ್ಮ ಬಾಯಿನಲ್ಲಿ ಈ ಕ್ಲೆನ್ಸಿಂಗ್ ಆ್ಯಕ್ಷನ್ ಅಂತ ಹೇಳ್ತೇವೆ, ಮೆಕ್ಯಾನಿಕಲ್ ಕ್ಲೆನ್ಸಿಂಗ್ ಅಂತೇಳಿ. ಈ ಜೊಲ್ಲು ರಸ ಏನು ಮಾಡ್ತದೆ, ನಾವು ಆಹಾರ ತೆಗೆದುಕೊಂಡಾಗ ಹಲ್ಲಿನ ಕುಳಿಗಳು, ಹಲ್ಲಿನ ಮೇಲೆ ಆಹಾರ ಪದಾರ್ಥಗಳು ಸಿಕ್ಕಿ ಹಾಕಿಕೊಂಡದನ್ನು ನಿರಂತರವಾಗಿ ಈ ಫ್ಲಶ್ ಮಾಡ್ತಾ ಇರ್ತದೆ, ನ್ಯಾಚುರಲ್ ಆಗಿ ಕ್ಲೀನ್ ಮಾಡ್ತಾ ಇರ್ತದೆ. ಈ ರೇಡಿಯೇಷನ್ ಆದ ಬಳಿಕ ಈ ರೀತಿ ಶುಷ್ಕ ಬಾಯಿ ಇದ್ದವರಿಗೆ ಬಾಯಿನಲ್ಲಿ ಹುಳುಕಾಗುವುದು, ಹಲ್ಲಿನಲ್ಲಿ ಹುಳುಕಾಗುವುದು ಜಾಸ್ತಿ ಆಗ್ತದೆ. ಸೊ ರೇಡಿಯೇಷನ್ ಕೇರೀಸ್ ಅಂತ ಹೇಳ್ತೇವೆ. ಅದಲ್ಲದೆ ಬೇರೆ ಸಾಮಾನ್ಯ ಮನುಷ್ಯರಲ್ಲಿ ಈ ರೀತಿ ಜೊಲ್ಲು ರಸ ಕಡಿಮೆ ಆದಾಗ ಬಾಯಿನಲ್ಲಿ ದಂತಕ್ಷಯ ಉಂಟಾಗುವ ಸಾಧ್ಯತೆ ತುಂಬ ಜಾಸ್ತಿ ಇರ್ತದೆ. ಸೊ ಅದನ್ನು ತಡಿಬೇಕಾದರೆ ಬಾಯಿನಲ್ಲಿ ಸರಿಯಾದಂತಹ ರೀತಿಯಲ್ಲಿ ಜೊಲ್ಲು ರಸ ಉತ್ಪಾದನೆ ಆಗಲೇಬೇಕು, ಮತ್ತು ಬಹಳಷ್ಟು ಇತರ ತೊಂದರೆಗಳಿಗೆ ಕಾರಣವಾಗ್ತದೆ. ಸೊ ಇಲ್ಲಿ ಶುಷ್ಕ ಬಾಯಿ ತಡಿಲಿಕ್ಕೆ ಸಾಧ್ಯ ಇದೆ ಅಂತ ಅಂದರೆ ಆ್ಯಕ್ಚುಲಿ ಇದು ಸಾಮಾನ್ಯ ವಿಷಯದಲ್ಲಿ ಬಂದಾಗ ಇಲ್ಲಿ ಎರಡು ಕಾರಣಗಳಿಗೆ, ಅಂದರೆ ನೀವು ಹೇಳಿದ ಹಾಗೆ ಕ್ಯಾನ್ಸರ್ ಅಥವಾ ಕಿಮೊಥೆರಪಿ ಈ ಕಾರಣದಿಂದಾಗಿ ಬರುವಂಥ ತಡೆಯೋದನ್ನು ಸಾಧ್ಯ ಇದೆ. ಅದರ ಜೊತೆಯಲ್ಲಿ ನಾವು ಸಾಮಾನ್ಯ ವ್ಯಕ್ತಿಗಳು ಒಂದು ಬಾಯಿ ಒಣಗುವ ಪ್ರಕ್ರಿಯೆಯಲ್ಲಿ ಇರ್ತೇವೆ ನೋಡಿ. ಇನ್ನು ಫಿಸಿಯಲಾಜಿಕಲ್ ಕಂಡೀಷನ್ ಅಂತ ಹೇಳ್ತೇವೆ. ಈಗ ನೋಡಿ, ನಾವು ಸಮ್ಮರ್, ಈಗ ಕಡು ಬೇಸಿಗೆ ಸಮಯದಲ್ಲಿ ಡಿಹೈಡ್ರೇಷನ್ ಆದಾಗ ಸಹ ಬಾಯಿ ಒಣಗ್ತದೆ. ಸಿಂಪಲ್ ರೀಸನ್, ಈಗ ನೋಡಿ, ನಾವು ದಿನವೊಂದಕ್ಕೆ ನಾವು 2 ರಿಂದ 3 ಲೀಟರ್ ನೀರು ಕುಡಿಲೇಬೇಕಾಗತ್ತೆ. ಅದು ಸಾಮಾನ್ಯವಾಗಿ ಒಬ್ಬ ಎವರೇಜ್ ಮನುಷ್ಯನಿಗೆ ಬೇಕಾದಂಥ ಒಂದು ಅವಶ್ಯಕತೆ, ಪ್ರಾಥಮಿಕ ಅವಶ್ಯಕತೆ. ಆದರೆ ಚಳಿಗಾಲದಲ್ಲಿ ನೀರಿನ ಸೇವನೆ ಕಡಿಮೆ ಇರ್ತದೆ, ಬೇಸಿಗೆನಲ್ಲಿ ನೀರಿನ ಸೇವನೆ ಜಾಸ್ತಿ ಇರ್ತದೆ. ಈ ನೀರಿನ ಸೇವನೆ ಕಡಿಮೆ ಆದಾಗ, ದೇಹದಲ್ಲಿ ದ್ರವಾಹಾರದ ಸೇವನೆ ಕಡಿಮೆ ಆದಾಗ ನ್ಯಾಚುರಲಿ ನಮ್ಮ ಎಲ್ಲ ಸೆಲ್ಗಳ ಮೇಲೆ ಅಫೆಕ್ಟ್ ಆಗುತ್ತೆ. ಸೊ ಸಲೈವೇಷನ್ ಸಹ
ಕಡಿಮೆ ಆಗ್ತದೆ. ಸೊ ಡ್ರೈ ಮೌತ್ ಆಗುವ ಸಾಧ್ಯತೆಗಳಿರುತ್ತದೆ. ಸೊ ನಿರಂತರವಾಗಿ ಹೆಚ್ಚು ದ್ರವಾಹಾರ ನಾವು ಸೇವಿಸಬೇಕಾಗತ್ತೆ. ಇನ್ನು ಮದ್ಯಪಾನದ ವಿಷಯ ಬಂದಾಗ, ಹೆಚ್ಚಾಗಿ ಮದ್ಯಪಾನ ಮಾಡುವವರಲ್ಲಿ ಇದು ತಾವು ನೋಡಿರ್ಬೋದು, ಹೆಚ್ಚಿನ ಆಲ್ಕೋಹಾಲ್ ಸೇವನೆ ಮಾಡಿದವರು ಮರುದಿವಸ ಬಾಯಿ ಒಣಗ್ತದೆ ಅಂತೇಳಿ. ಆಲ್ಕೋಹಾಲ್ ಮಾಡಿದವರನ್ನು ನೀವು ಗಮನಿಸಿ, ಜಾಸ್ತಿ ನೀರು ಕುಡಿತಾರೆ. ಆಲ್ಕೋಹಾಲ್ ಸೇವನೆ ಮಾಡಿದವರು ಜಾಸ್ತಿ ನೀರು ಕುಡಿತಾರೆ. ಅದು ಏನಾಗ್ತದೆ ಅಂದರೆ ಡಿಹೈಡ್ರೇಷನ್ ಅಂತೇಳಿ, ದೇಹದಲ್ಲಿರುವಂತಹ ಸೆಲ್ಗಳಿಂದ ನೀರನ್ನು ಹೀರ್ಕೊಂಡು ಅದು ದೇಹದಿಂದ ಹೊರಹೋಗುವ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ಸೊ ಆಲ್ಕೋಹಾಲ್ಗಳಲ್ಲಿ, ಮದ್ಯಪಾನಿಗಳಲ್ಲಿ ಜಾಸ್ತಿ ನೀರಿನ ಸೇವನೆ ಇರ್ತದೆ. ಅವರಿಗೆ ಶುಷ್ಕಬಾಯಿ ತೊಂದರೆಗಳಿರ್ತದೆ. ನಿರಂತರವಾಗಿ ಆಲ್ಕೋಹಾಲ್ ಸೇವನೆ ಮಾಡುವವರಿಗೆ ಶುಷ್ಕಬಾಯಿಯ ತೊಂದರೆ ಖಂಡಿತವಾಗಿ ಕಾಣಿಸ್ಕೊಳ್ತದೆ. ಅದರ ಜೊತೆಗೆ ಧೂಮಪಾನಗಳಲ್ಲಿ ಈ ಬೀಡಿ ಸಿಗರೇಟ್ ಎಳೆಯುವವರಿಗೂ ಸಹ ಈ ಸಣ್ಣ ಸಣ್ಣ ಬಾಯಲ್ಲಿರುವಂಥ ಜೊಲ್ಲು ರಸ ಗ್ರಂಥಿಗಳ ಮೇಲೆ ನಿರಂತರವಾದಂಥ ದಾಳಿ ಮಾಡಿ ಹಾನಿಯಾಗಿ ಜೊಲ್ಲು ರಸ ಉತ್ಪಾದನೆ ಕಡಿಮೆ ಆಗ್ತದೆ. ಸೊ ಮದ್ಯಪಾನಿಗಳಲ್ಲಿ, ಧೂಮಪಾನಿಗಳಲ್ಲಿ ಖಂಡಿತವಾಗಿಯೂ ಈ ರೀತಿ ಶುಷ್ಕ ಬಾಯಿಯ ತೊಂದರೆ 2 ಪಟ್ಟು ಜಾಸ್ತಿ ಇರ್ತದೆ ನಾರ್ಮಲ್ ಮನುಷ್ಯರಿಗಿಂತ. ಅದರ ಜೊತೆಗೆ ಈ ಕೆಲವರಿಗೆ, ಈಗಿನ ಕಾಲದ ಮಕ್ಕಳಿಗೆ ಈ ಎರೇಟೆಡ್ ಡ್ರಿಂಕ್ಸ್ ಕುಡಿಯೋದೊಂದು ಚಾಳಿ. ನಮ್ಮ ಇಂಡಿಯಾದಲ್ಲಿ ಅಷ್ಟು ತೊಂದರೆ ಇಲ್ಲ, ಆದರೆ ಫಾರಿನ್ ಕಂಟ್ರೀಸ್ಗಳಲ್ಲಿ, ಅಮೇರಿಕಾದಲ್ಲಿ ಅಥವಾ ಇಂಗ್ಲೆಂಡ್ಗಳಲ್ಲಿ ಈ ಕೋಕ್, ಪೆಪ್ಸಿ ಅಂತ ಏನು ಹೇಳ್ತೀವಿ, ಫ್ಯಾಂಟಾ ಅದೆಲ್ಲ ಇದೆಯಲ್ಲ, ಎರೇಟೆಡ್ ಡ್ರಿಂಕ್ಸ್ ಕುಡಿಯೋದು ಅವರಿಗೆ ಒಂದು ಚಾಳಿ. ಬೆಳಿಗ್ಗೆ ಎದ್ದು ಕೂಡಲೇ ಅವರಿಗೆ ಪೆಪ್ಸಿ ಕುಡಿಬೇಕು, ಮಧ್ಯಾಹ್ನ ಊಟಕ್ಕೂ ಪೆಪ್ಸಿ, ರಾತ್ರಿಯೂ ಪೆಪ್ಸಿ. ಹಗಲು ರಾತ್ರಿ ಇಂಥ ಏರೇಟೆಡ್ ಡ್ರಿಂಕ್ಸ್ಗಳನ್ನು ಕುಡಿಯೋದ್ರಿಂದ ಅದು ನಮ್ಮ ದೇಹದ ಇರುವಂಥ ನೀರಿನ ಅಂಶವನ್ನು ಹೀರ್ಕೊಂಡು ದೇಹದಿಂದ ಹೊರಗೆ ಆಗ್ತದೆ. ದೇಹದ ಬಾಯಿ ಅಂತಲ್ಲ, ಎಲ್ಲೆಲ್ಲಿ ಮ್ಯೂಕೋಸ ಇದೆ ಅಲ್ಲೆಲ್ಲ ಡ್ರೈ ಆಗುವ ಸಾಧ್ಯತೆ ಇದೆ. ಸೊ ಏರೇಟೆಡ್ ಡ್ರಿಂಕ್ಸ್ ಜಾಸ್ತಿ ಕುಡಿಯುವವರಲ್ಲಿ ಈ ರೀತಿ ಡ್ರೈ ಮೌತ್ ಸಾಧ್ಯತೆ ಜಾಸ್ತಿ ಇದೆ. ನಾನು ಹೇಳೋದಿಷ್ಟೇ, ನಿಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾದ್ರೆ ನೈಸರ್ಗಿಕ ಪೇಯಗಳನ್ನು ನೀವು ಕುಡೀರಿ. ಧೂಮಪಾನ, ಮದ್ಯಪಾನವನ್ನು ಬಿಡಿ. ಏನಿರ್ಬೋದು, ಎಳನೀರಿರ್ಬೋದು, ಬರೀ ನೀರಿರ್ಬೋದು, ಅಥವಾ ಹಣ್ಣಿನ ರಸ ಇರ್ಬೋದು, ಇನ್ನು ಯಾವುದೇ ನೈಸರ್ಗಿಕವಾಗಿ ದೊರಕುವಂಥ ಮಜ್ಜಿಗೆ ಇರ್ಬೋದು. ಇಂತಹ ಪಾನೀಯಗಳನ್ನು ಜಾಸ್ತಿ ಸೇವಿಸಿ ಯಾವುದೇ ರೀತಿಯ ಡ್ರೈ ಮೌತ್ ಸಮಸ್ಯೆ ಬರುವುದಿಲ್ಲ. ನೀವು ಆರ್ಟಿಫಿಷಿಯಲ್, ಕೃತಕವಾದಂತಹ ಪಾನೀಯಗಳಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯ ಧೂಮಪಾನ, ಮದ್ಯಪಾನ ಮಾಡಿದರೆ ನಿಮ್ಮ ಜೊಲ್ಲು ರಸದ ಗ್ರಂಥಿಯ ಮೇಲೆಯೂ ತೊಂದರೆ ಆಗ್ತದೆ ಮತ್ತು ನಿಮ್ಮ ದೇಹದ ಆರೋಗ್ಯದ ಮೇಲೆ ಸಹ ತೊಂದರೆ ಆಗ್ತದೆ. ಈ ರೀತಿ ಮಾಡೋದರಿಂದ ಶುಷ್ಕಬಾಯಿ ಸಾಧ್ಯತೆಗಳು ಜಾಸ್ತಿ ಆಗುವ ಸಾಧ್ಯತೆ ಇರ್ತದೆ. ಮತ್ತೊಂದು ವಿಷಯ ಅಂದರೆ, ನೀವು ಹೇಳ್ತಾ ಇದ್ದೀರಿ ಅಂದರೆ, ನೀವು ಹೇಳಿದ ಪ್ರಿಕಾಷನ್ ತೊಗೊಳ್ಳಿಬೋದು ಅಥವಾ ನೀರು ಕುಡಿಯೋದು, ಎಳ್ನೀರು ಕುಡಿಯೋದು ಅದೆಲ್ಲ ಹೌದು. ಆದರೆ ಅದರ ಹೊರತಾಗಿ ನಮ್ಮ ಬಾಯಿ ಸಮಸ್ಯೆ ಅಂದರೆ ಒಣಗುವ ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲ. ಅದಕ್ಕೇನಾದರೂ ಚಿಕಿತ್ಸೆ ಇದೆಯಾ? ಖಂಡಿತವಾಗಿಯೂ ಇದೆ. ನೋಡಿ, ಕೆಲವೊಂದು ಇದು ನಾವೇ ತಂದುಕೊಂಡಂತಹ ಸಮಸ್ಯೆಗಳು. ಈಗ ಎರೇಟೆಡ್ ಡ್ರಿಂಕ್ಸ್ ಇರ್ಬೋದು, ಧೂಮಪಾನ ಇರ್ಬೋದು, ಮದ್ಯಪಾನ ಇರ್ಬೋದು, ನಾವೇ ಮಾಡಿಕೊಂಡಂಥ ವ್ಯವಸ್ಥೆ. ಆದರೆ ಕೆಲವೊಮ್ಮೆ ಈಗ ಕ್ಯಾನ್ಸರ್ ಬಂದಾಗ, ವಿಕಿರಣ ಚಿಕಿತ್ಸೆ ನೀಡಿದಾಗ ಅದಕ್ಕೆ ನಾವು ಬೇರೆ ಆಪ್ಷನ್ನೇ ಇಲ್ಲ. ಅಂಥ ಸಂದರ್ಭಗಳಲ್ಲಿ ನಾವು ಸಲೈವ ಜಾಸ್ತಿ ಬರುವ ರೀತಿಯಲ್ಲಿ ಪೂರಕವಾದ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಈಗ ತಾನೇ ಹೇಳಿದೆ, ನಾವು ಊಟದ ಸಮಯದಲ್ಲಿ ಸಲೈವೇಷನ್ ಜಾಸ್ತಿ. ಸಿಟ್ರಸ್ ಫ್ರೂಟ್ಸ್ ತಗೊಂಡಾಗ, ಈ ಕಿತ್ತಳೆ, ಮುಸುಂಬಿ, ಲೈಮ್, ಒಂದು ಲೈಮ್ ಡ್ರಾಪನ್ನು ಬಾಯಿಗೆ ಹಾಕಿದಾಗ ಸಡನ್ನಾಗಿ ಸಲೈವ ಜಾಸ್ತಿ ಬರ್ತದೆ. ಇಂತಹ ರೇಡಿಯೇಷನ್ ಆದ ಪೇಷಂಟ್ಗಳಿಗೆ ನಾವು ಸಿಟ್ರಸ್ ಜಾಸ್ತಿ ಇರುವಂತಹ ಫ್ರೂಟ್ಗಳನ್ನು ಜಾಸ್ತಿ ತಿನ್ನಿ ಅಂತ ಹೇಳ್ತೇವೆ. ಆವಾಗ ಸಲೈವ ಹೆಚ್ಚು ಬರುವಂತೆ ಪ್ರಚೋದಿಸ್ತದೆ ಸಲೈವರಿ ಗ್ಲ್ಯಾಂಡ್ಗಳನ್ನು. ಮತ್ತು ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆಗಳನ್ನು ನಾವು ಮಾಡಬೇಕಾಗತ್ತೆ. ಅದು ನ್ಯಾಚುರಲ್ ಆಗಿ ಈ ಜೊಲ್ಲು ರಸ ಗ್ರಂಥಿಗಳಿಂದ ಜೊಲ್ಲು ರಸ ಉತ್ಪಾದನೆ ಕಡಿಮೆ ಆದರೆ ನಾವು ಮತ್ತೆ ಆರ್ಟಿಫಿಷಿಯಲ್ ಸಲೈವ ಅಂತ ಹೇಳಿ ಬರ್ತದೆ, ಮಾರುಕಟ್ಟೆಯಲ್ಲಿ ಸಿಗ್ತದೆ, ವೈದ್ಯರ ಚೀಟಿ ಮೇಲೆ. ಆರ್ಟಿಫಿಷಿಯಲ್ ಸಲೈವ ಅಂತ ಅದು ಎಷ್ಟರ ಮಟ್ಟಿಗೆ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ ಮತ್ತು ಅದರ ಸೈಡ್ ಇಫೆಕ್ಟ್ ಏನಾದರೂ ಇದೆಯಾ ಮತ್ತು ಅದು ಹೇಗೆ ಅದನ್ನು ನಾವು ಪಡ್ಕೊಳ್ಬೋದು, ಈ ಎಲ್ಲ ವಿಷಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ಬಯಸ್ತೇವೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ವೀಕ್ಷಕರೇ, ವಿರಾಮದ ಬಳಿಕ ದಂತ ಮಂಥನ ಮುಂದುವರಿಯುತ್ತದೆ. ನಾವು ಈ ಶುಷ್ಕ ಬಾಯಿ ಅಥವಾ ಬಾಯಿ ಒಣಗುವ ಪ್ರಕ್ರಿಯೆ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಇದ್ದೇವೆ. ಡಾಕ್ಟರ್ ಮುರಳಿ ಮೋಹನ್ ಚುಂತಾರು ವಿರಾಮಕ್ಕೆ ಮೊದಲು ಒಂದು ಆರ್ಟಿಫಿಷಿಯಲ್ ಸಲೈವ ಅಂತ ಬಗ್ಗೆ ಮಾತಾಡೋದು. ಅಂದರೆ ನಮ್ಮ ದೇಹದಲ್ಲಿ ರಕ್ತವೊಂದನ್ನು ಬಿಟ್ಟು ಎಲ್ಲವನ್ನ ಕೃತಕವಾಗಿ ಜೋಡಿಸುವ ಪ್ರಕ್ರಿಯೆಗಳು ಇರ್ತವೆ. ಸೊ ನಾನೀಗ ನಿಮ್ಮಿಂದ ನನಗೆ ಗೊತ್ತಿರುವ ಮೊದಲ ಬಾರಿ ಕೇಳಿದ್ದು ಜೊಲ್ಲು ರಸವು ಕೂಡ ಕೃತಕವಾಗಿ ಸಿಗ್ತದೆ ಅಥವಾ ಅದನ್ನು ಬಳಸಲಿಕ್ಕೆ ಅವಕಾಶ ಇದೆ ಅಂತ. ಸೊ ಏನಿದು, ಎಲ್ಲಿ ಸಿಗ್ತದೆ, ಹೇಗೆ ಆಗ್ತದೆ? ನೋಡಿ, ಇದಕ್ಕೆ ಆರ್ಟಿಫಿಷಿಯಲ್ ಸಲೈವ ಇದು ವೈದ್ಯರ ಚೀಟಿಯ ಮೇಲೆ ಸಿಗುವಂಥ ಒಂದು ಔಷಧಿ. ಸಾಮಾನ್ಯವಾಗಿ ನಾವು ಈ ರೇಡಿಯೇಷನ್ ಮಾಡಿದಂಥ ರೋಗಿಗಳಿಗೆ ಈ ಮ್ಯೂಕೋಸೈಟಿಸ್ ಮತ್ತು ಬಾಯಿ ಒಣಗುವುದು ಬಹಳ ಯಾತನಾಮಯವಾದಂಥ ಪರಿಸ್ಥಿತಿ. ಅವರು ಪದೇ ಪದೇ ಅವ್ರು ಹೇಳೋದು, ಯಾವುದೇ ಆಹಾರ ತಗೊಂಡಾಗ ಬಾಯಿಗೆ ಅಂಟ್ತದೆ, ಮಾತಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳುವ ಅವ್ರದ್ದು ತೊಂದರೆ. ಸೊ ಅದಕ್ಕೆ
ನಾವು ಸಾಮಾನ್ಯವಾಗಿ ಈ ಜೊಲ್ಲು ರಸ ಜಾಸ್ತಿ ಉತ್ಪಾದನೆ ಆಗಲಿಕ್ಕೆ ಸ್ಟಿಮ್ಯುಲೇಟ್ ಮಾಡುವಂಥ ಔಷಧಿಗಳನ್ನು ಕೊಡ್ತೇವೆ. ಅದರಲ್ಲಿ ಸಹ ಅವರಿಗೆ ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ ಅಂತ ಹೇಳಿದರೆ ಈ ರೀತಿ ಆರ್ಟಿಫಿಷಿಯಲ್ ಸಲೈವ, ವೆಟ್ ಮೌತ್ ಅಂತ ಬರ್ತದೆ. ವೆಟ್ ಮೌತ್ ಅಂದರೆ ಬಾಯಿಯನ್ನು ಒದ್ದೆ ಮಾಡುವಂತಹ ಒಂದು ದ್ರವ ಅದು. ಇದರಲ್ಲಿ ಜೀರ್ಣ ಪ್ರಕ್ರಿಯೆಗೆ ಪೂರಕವಾದಂಥ ಆರ್ಟಿಫಿಷಿಯಲ್ ಎನ್ಸೈಮ್ಗಳು ಇರುವುದಿಲ್ಲ, ಆದರೆ ಗ್ಲಿಸರಿನ್ ಬೇಸ್ಡ್ ಇರುತ್ತದೆ ಅಥವಾ ಇನ್ಯಾವುದೋ ರಾಸಾಯನಿಕಗಳನ್ನು ಉಪಯೋಗಿಸಿ ಬಾಯಿಯನ್ನು ನಿರಂತರವಾಗಿ ಒದ್ದೆ ಮಾಡಿ ಇಡುವಂತಹ ಒಂದು ಆರ್ಟಿಫಿಷಿಯಲ್ ಸಲೈವ ಅಂತ ನಾವು ಹೇಳ್ತೇವೆ. ಇದು ಮಾರುಕಟ್ಟೆಯಲ್ಲಿ ಸಿಗ್ತದೆ. ಇದನ್ನು ನಾವು ಏನು ಮಾಡಬೇಕು, ಬಾಯಿ ಒಳಗೆ ಹಾಕಬೇಕು, ಚೆನ್ನಾಗಿ ಬಾಯಿ ಸುತ್ತ ನಾಲಿಗೆ ಮುಖಾಂತರ ನಮ್ಮ ಎಲ್ಲ ಮ್ಯೂಕೋಸಗಳಿಗೆ ಅಪ್ಲೈ ಮಾಡಿದರೆ ಬಾಯಿ ಒಣಗುವುದನ್ನು ತಡೆಯುತ್ತದೆ. ಹಾಗೆ ಮಾಡಿದಾಗ ಬಾಯಿ ನಾಲಿಗೆ ಅಂಟಿಕೊಳ್ಳುವುದು ಅಥವಾ ಡೆಂಚರ್ ಏನು ಇರಿಟೇಷನ್ ಮಾಡುವಂಥದ್ದು ಅಥವಾ ಆಹಾರ ತೆಗೆದುಕೊಂಡಾಗ ತೊಂದರೆ ಆಗುವಂಥದ್ದು ಇರುವುದಿಲ್ಲ. ಇದು ಮಾರುಕಟ್ಟೆಯಲ್ಲಿ ಸಿಗ್ತದೆ, ಎಲ್ಲ ಕಡೆಯೂ ಸಿಗ್ತದೆ. ರೇಡಿಯೇಷನ್ ಆದಂಥ ರೋಗಿಗಳಿಗೆ ನಾವು ಒಂದು ರೆಗ್ಯುಲರ್ ಆಗಿ ಔಷಧಿಯನ್ನು ಪ್ರಿಸ್ಕ್ರೈಬ್ ಮಾಡ್ತೇವೆ. ಮಾಡಬೇಕಾದಿಷ್ಟೇ, ದಿನಕ್ಕೆ 3-4 ಬಾರಿ ನಾವು ಬಾಯಿಯ ಹೊರಗೆ ನಾಲಿಗೆ ಮೇಲೆ ಮ್ಯೂಕೋಸದ ಮೇಲೆ ಇದನ್ನು ಅಪ್ಲೈ ಮಾಡಿದರೆ ಬಾಯಿ ಒಣಗುವುದನ್ನು ತಡೀತದೆ. ಬಟ್ ಬೇರೆ ಹೆಚ್ಚಿನ ಯಾವುದೇ ರೀತಿಯ ಲಾಭ ಇಲ್ಲ, ಜೀರ್ಣಕ್ಕೇನು ಹೆಚ್ಚು ಪ್ರಕ್ರಿಯೆಗೆ ಸಹಾಯ ಮಾಡುವುದಿಲ್ಲ. ಬಟ್ ಇರಿಟೇಷನ್, ಯಾತನಾಮಯ ಸ್ಥಿತಿ, ನೋವಿನ ಸ್ಥಿತಿಯನ್ನು ಕಡಿಮೆ ಮಾಡುವಂಥದ್ದು. ಇದರಲ್ಲಿ ಅಂದರೆ ಬಾಯಿ ಒಣಗೋದ್ರಿಂದ ನಾವು ಒಂದು ಆಹಾರ ತಿನ್ನಲಿಕ್ಕೆ ಆಗುವುದಿಲ್ಲ, ಮತ್ತೊಂದು ಮಾತಾಡಲಿಕ್ಕೂ ಆಗುವುದಿಲ್ಲ. ಎರಡು ಇಲ್ಲದಿದ್ದರೆ ನಮ್ಮ ಅಂದರೆ ಮತ್ತೆ ಯಾಕೆ ಅನ್ನುವಂಥ ಪ್ರಶ್ನೆ. ಮನುಷ್ಯ ಸಂಘಜೀವಿ, ಮಾತಾಡಬೇಕು, ತಿನ್ನಬೇಕು, ಮಾತಾಡ್ತಾನೆ ಇರಬೇಕು, ಅವರಿಗೆ ತಿಂತಾನೆ ಇರಬೇಕಾಗತ್ತೆ. ಸೊ ಈ ಸಂದರ್ಭಗಳಲ್ಲಿ ಈ ವೆಟ್ ಮೌತ್ ಬಹಳ ಪ್ರಯೋಜನ ಬರ್ತದೆ. ಬಾಯಿಯನ್ನು ಒಣಗುವುದನ್ನು ತಡೀತದೆ, ಕಮ್ಯುನಿಕೇಟ್ ಮಾಡ್ತಾ ಇರಲಿಕ್ಕೆ ಯಾವುದೇ ತೊಂದರೆ. ನೀವು ವೆಟ್ ಮೌತ್ ಅಂತ ಹೇಳಿದ್ರಿ, ಇದು ರಾಸಾಯನಿಕಗಳಿಂದ ಸಿದ್ಧವಾಗುವುದು ಅಂತ ಅದನ್ನು ಕೂಡ ಹೇಳಿದ್ರಿ. ಅಂದರೆ ಇದು ನಮ್ಮ ದೇಹದ ಮೇಲೆ ಬೀರುವ ಅಡ್ಡ ಪರಿಣಾಮ ಏನಾದರೂ? ಯಾವುದೇ ರೀತಿಯ ಅಡ್ಡ ಪರಿಣಾಮ ಇಲ್ಲ. ಈಗ ನಾವು ಕ್ಯಾನ್ಸರಿಗೆ ವಿಕಿರಣ ಚಿಕಿತ್ಸೆ ನೀಡಿ ಉಂಟಾದ ಅಡ್ಡ ಪರಿಣಾಮವೇ ಶುಷ್ಕ ಬಾಯಿ, ಡ್ರೈ ಮೌತ್. ಅದನ್ನು ತಡಿಲಿಕ್ಕೆ, ಬಾಯಿಯನ್ನು ಒಣಗಿಸುವುದನ್ನು ತಪ್ಪಿಸಲಿಕ್ಕೆ ಕೊಡುವಂಥ ಒಂದು ಆರ್ಟಿಫಿಷಿಯಲ್ ಸಲೈವ ಅಷ್ಟೇ ಹೊರತು ಇದರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ. ನಾವು ದಿನಕ್ಕೆ 3-4 ಬಾರಿ ಒಸಡಿನ ಮೇಲೆ, ನಿಮ್ಮ ಹಲ್ಲುಗಳ ಮೇಲೆ, ನಿಮ್ಮ ಬಾಯಿಯ ಮ್ಯೂಕೋಸದ ಮೇಲೆ ಅಪ್ಲೈ ಮಾಡಿದರೆ ಕಮ್ಯುನಿಕೇಟ್ ಮಾಡಲಿಕ್ಕಾಗತ್ತೆ, ಮಾತಾಡಲಿಕ್ಕಾಗತ್ತೆ. ಇರಿಟೇಷನ್, ಆ ಯಾತನೆಯನ್ನು ಕಡಿಮೆ ಮಾಡ್ತದೆ. ಓಕೆ ಸರ್, ನೀವು ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ಭಾಗವಹಿಸಿದ್ರಿ. ಅಥವಾ ಶುಷ್ಕ ಬಾಯಿ ಬಗ್ಗೆ ಅಂದರೆ ಕೆಲವಷ್ಟು ಸಮಸ್ಯೆಗಳು ನಮಗೆ ಗೊತ್ತಿದ್ದು ಅದರ ಪರಿಹಾರ ಏನು ಅಂತ ಗೊತ್ತಿರೋದಿಲ್ಲ. ಅಂದರೆ ಅದನ್ನು ನಾವು ಆ ವಿಷಯವನ್ನು ಕೇಳಲಿಕ್ಕೆ ವೈದ್ಯರ ಹತ್ರ ಬಳಿ ಕೂಡ ಹೋಗೋದಿಲ್ಲ. ಅಂದರೆ ಈ ಶುಷ್ಕ ಬಾಯಿ ವಿಚಾರಕ್ಕೆ ಬಂದಾಗ ನಮ್ಮ ಜೀವನ ಶೈಲಿಯನ್ನು ನಾವು ಮಾರ್ಪಾಡು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಈ ರೀತಿಯ ತೊಂದರೆಗಳನ್ನು ತಡಿಬೋದು. ವಯಸ್ಸಾದಂತೆ ಬಾಯಿನಲ್ಲಿ ಸಲೈವ ಪ್ರೊಡ್ಯೂಸ್ ಮಾಡುವಂಥ ಏನು ಕ್ವಾಂಟಿಟಿ ಏನಿದೆ, ನಾನೇನು ಹೇಳಿದೆ 2 ಲೀಟರ್ ಇರ್ಬೋದು ಅಂತೇಳಿ ದಿನಕ್ಕೆ, ವಯಸ್ಸಾದಾಗೆ ಅದು ಕಡಿಮೆ ಆಗ್ತಾ ಹೋಗ್ತದೆ. ಯಾಕೆಂದರೆ ನಮ್ಮ ಜೊಲ್ಲು ರಸ ಗ್ರಂಥಿಗಳೇ ಮಾಡೋ ನಿರಂತರವಾದಂಥ ಈ ಅತ್ಯಾಚಾರ ಏನಿರ್ಬೋದು, ನಾವು ಮದ್ಯಪಾನ ಇರ್ಬೋದು, ಧೂಮಪಾನ ಇರ್ಬೋದು, ಅಥವಾ ಔಷಧಿಗಳಿರ್ಬೋದು. ಯಾಕೆಂದರೆ ನಾವು ಒಂದಲ್ಲ ಒಂದು ರೀತಿಯಿಂದ ಔಷಧಿ ತೆಗೆದುಕೊಳ್ತಾನೆ ಇರ್ತೀವಿ. ಈ ರೀತಿ ಆದಾಗ ವಯಸ್ಸಾದ ಹಾಗೆ ಈ ಡ್ರೈ ಮೌತ್ ಸಮಸ್ಯೆ ಜಾಸ್ತಿ ಇರ್ತದೆ. ಬರೀ ವಿಕರಣ ಚಿಕಿತ್ಸೆಯಿಂದ ಮಾತ್ರ ಡ್ರೈ ಮೌತ್ ಬರ್ತದೆ ಅಂತೆಲ್ಲ. ಸಣ್ಣ ಮಕ್ಕಳಲ್ಲಿ ಈ ರೀತಿ ತೊಂದರೆಗಳು ಕಾಣಿಸುವುದೇ ಇಲ್ಲ. ಡ್ರೈ ಮೌತ್ ಸಾಮಾನ್ಯವಾಗಿ 70-80 ವಯಸ್ಸಿನಲ್ಲಿ ಕಂಡು ಬರ್ತದೆ. ನಿರಂತರವಾಗಿ ಸ್ಮೋಕ್ ಮಾಡುವವರು, ನಿರಂತರವಾಗಿ ಮದ್ಯಪಾನ ಮಾಡುವವರಿಗೆ ಈ ರೀತಿ ಸಮಸ್ಯೆಗಳು ಕಾಣ್ತದೆ. ಅದಲ್ಲದೆ ಏನೂ ಇಲ್ಲದಿದ್ದರೂ ಸಹ 70-80ರಲ್ಲಿ ನಾನು ಹೇಳೋದನ್ನು ಕೇಳಿದ್ದೇನೆ, ವಯಸ್ಸಾದರು ನನ್ನ ಬಾಯಿ ಒಣಗ್ತಾ ಇದೆ, ಏನಾದರೂ ಒಂದು ತಿನ್ನಲಿಕ್ಕೆ ಕೊಡು ಅಂತ, ಕುಡಿಲಿಕ್ಕೆ ಕೊಡು ಅಂತ ಹೇಳ್ತಾರೆ. ಇದು ಸಾಮಾನ್ಯವಾದಂಥ ಏಜ್ ರಿಲೇಟೆಡ್ ಪ್ರಕ್ರಿಯೆನೂ ಇರ್ತದೆ. ಸೊ ನಮ್ಮ ಜೀವನ ಶೈಲಿಯನ್ನು ನಾವು ಬದಲಾವಣೆ ಮಾಡಿಕೊಳ್ಬೇಕು. ನಿರಂತರವಾಗಿ ರೆಗ್ಯುಲರ್ ಆಗಿ ಲಿಕ್ವಿಡ್ ಏನು ನೀರು ಕುಡಿಯುವಂಥದ್ದು ಅಥವಾ ನೈಸರ್ಗಿಕ ಪೇಯಗಳನ್ನು ಕುಡಿತಾ ಇದ್ದರೆ, ದೇಹಕ್ಕೆ ನಿರಂತರವಾದಂಥ ದ್ರವಾಹಾರ ಸೇವನೆ ಮಾಡ್ತಾ ಇದ್ದರೆ, ಒಳ್ಳೆಯ ಜೀವನ ಶೈಲಿ, ಒತ್ತಡ ರಹಿತವಾದಂಥ ಜೀವನ ಶೈಲಿ ರೂಢಿಸಿಕೊಂಡ್ರೆ ಶುಷ್ಕ ಬಾಯಿ ಸಮಸ್ಯೆಯನ್ನು ಕೂಡ ತಡೆಗಟ್ಟಬಹುದು ಅಂತ ಹೇಳಲಿಕ್ಕೆ ನಾನು ವೀಕ್ಷಕರಿಗೆ ಇಚ್ಛೆ ಪಡ್ತೇನೆ. ಓಕೆ ಸರ್, ಇಷ್ಟೊತ್ತು ನಮ್ಮ ಜೊತೆ ಭಾಗವಹಿಸಿ ಶುಷ್ಕ ಬಾಯಿ ಅಥವಾ ಬಾಯಿ ಒಣಗುವಿಕೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡಿದರೆ ಅದಕ್ಕಾಗಿ ನಿಮಗೆ ಧನ್ಯವಾದ ಅರ್ಪಿಸ್ತೇನೆ. ಧನ್ಯವಾದಗಳು. ಸೊ ಇಲ್ಲಿಗೆ ಇವತ್ತಿನ ದಂತಮಂಥನ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ನಿರಂತರ ಸುದ್ದಿ, ಮಾಹಿತಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ವಿಫೋರ್ ನ್ಯೂಸ್.